ಸರ್ಕಾರದ ಆದೇಶವಿಲ್ಲದೆ ಡಿ ಗ್ರೂಪ್ ನೌಕರನ ನೇಮಕ. ಕೊರಟಗೆರೆ ಪಟ್ಟಣದ ಅಂಚೆ ಇಲಾಖೆಯ ಕಚೇರಿಯಲ್ಲಿ ಘಟನೆ. ಸಿಸಿಟಿವಿಯೇ ಇಲ್ಲದ ಅಂಚೆ ಇಲಾಖೆಗೆ ಭದ್ರತೆಯು ಮರೀಚಿಕೆ. ಮಾಹಿತಿ ಕೇಳಿದರೆ ಅಂಚೆ ಮಾಸ್ಟರ್ನಿಂದಲೇ ಉಡಾಫೆಯ ಉತ್ತರ. ಜಿಲ್ಲಾ ಅಧೀಕ್ಷಕರಿಗೆ ಡಿ ನೌಕರನ ನೇಮಕದ ವಿಚಾರ ಗೊತ್ತಿಲ್ವಂತೆ. ಕೊರಟಗೆರೆ ಪಟ್ಟಣದ ಅಂಚೆ ಇಲಾಖೆಯ ಕಚೇರಿಗೆ ಸುರೇಶನೇ ಬಾಸ್. ಪಾವಗಡದ ಸುರೇಶ್ ಎಂಬಾತ 3 ವರ್ಷದಿಂದ ಡಿ ನೌಕರನಾಗಿ ಸೇವೆ. ಅಂಚೆ ಮುದ್ರೆಯಿಂದ ಹಿಡಿದು ದಾಖಲೆ ಪರಿಶೀಲನೆ ನಡೆಸೋದು ಈತನೇ. ಕೊರಟಗೆರೆಯಲ್ಲಿ ಸರ್ಕಾರದ ಆದೇಶವೇ ಇಲ್ಲದೆ ಅಂಚೆ ಇಲಾಖೆಯಲ್ಲಿ ಅನಧಿಕೃತವಾಗಿ ಡಿ ಗ್ರೂಪ್ ನೌಕರನ ನೇಮಕವಾಗಿದೆ. ಕಳೆದ 3 ವರ್ಷಗಳಿಂದ ಈತನೇ ಕೊರಟಗೆರೆ ಪಟ್ಟಣದ ಅಂಚೆ ಇಲಾಖೆಯ ಬಾಸ್. ಸಿಬ್ಬಂದಿಯ ನೇಮಕದ ಬಗ್ಗೆ ಪೋಸ್ಟ್ ಮಾಸ್ಟರ್ ಮತ್ತು ಇನ್ಸ್ಪೆಕ್ಟರ್ಗೆ ಪ್ರಶ್ನಿಸಿದರೆ ಉಡಾಫೆಯ ಉತ್ತರ ನೀಡ್ತಾರೆ. ಇದು ಕೊರಟಗೆರೆ ಪಟ್ಟಣದ ಅಂಚೆ ಇಲಾಖೆಯ ಕಚೇರಿಯ ಕರ್ಮಕಾಂಡ. ಕೊರಟಗೆರೆ ಪಟ್ಟಣದ ಮುಖ್ಯ ರಸ್ತೆಯ ಅಂಚೆ ಕಚೇರಿಯಲ್ಲಿ ಅಧಿಕೃತ ನೌಕರರಿಗಿಂತ ಅನಧಿಕೃತ ಸಿಬ್ಬಂದಿಗಳೇ ಹೆಚ್ಚಾಗಿದ್ದಾರೆ. ಪರಿಶೀಲನೆ ನಡೆಸುವ ಮೇಲಾಧಿಕಾರಿ ದಿವ್ಯ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಪ್ರಮುಖ ಕಾರಣವಾಗಿದೆ. ಸಿಸಿಟಿವಿಯ ಭದ್ರತೆಯೂ ಸಹ ಇಲ್ಲದಿರುವುದು ಹಲವಾರು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಅಂಚೆ ಇಲಾಖೆಯ ನೌಕರರು ಮತ್ತು ಸಿಬ್ಬಂದಿಗಳ ಕಾರ್ಯವೈಖರಿಗೆ ತಕ್ಷಣ ತನಿಖೆಯ ಅವಶ್ಯಕತೆ ಇದೆ. ಡಿ ಗ್ರೂಪ್ ನೌಕರ ಸುರೇಶ್ ಎಂಬಾತ ಪ್ರತಿನಿತ್ಯ ಬೆಳಿಗ್ಗೆ 8 ಗಂಟೆಗೆ ಅಂಚೆ ಇಲಾಖೆಗೆ ಈತನೇ ಮೊದಲು ಬರ್ತಾನೆ. ಅಂಚೆ ಕಾಗದ, ಕ್ಯಾಶ್ ಕೌಂಟರ್, ಬ್ಯಾಗ್ ಕಟ್ಟೋದು ಸೇರಿದಂತೆ ಪ್ರಮುಖ ದಾಖಲೆಗಳಿಗೆ ಈತನೇ ಅಂಚೆ ಮುದ್ರೆ ಹಾಕ್ತಾನೆ. ಕಚೇರಿಯ ಬೀಗ ತೆಗೆಯುವ ಕೆಲಸದಿಂದ ಹಿಡಿದು ಸಂಜೆ ಕಚೇರಿಯ ಬಾಗಿಲು ಹಾಕುವ ಜವಾಬ್ದಾರಿಯೂ ಈತನದ್ದೇ. ಕೊರಟಗೆರೆ ಪಟ್ಟಣದ ಅಂಚೆ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರನಾಗಿದ್ದ ಷಣ್ಮುಖಾಚಾರ್ಯ ಕಳೆದ 3 ವರ್ಷದ ಹಿಂದೆ ಮೃತಪಟ್ಟ ನಂತರ ಪಾವಗಡದ ಸುರೇಶ್ ಎಂಬಾತನಿಗೆ ಕಚೇರಿಯ ಪೋಸ್ಟ್ ಮಾಸ್ಟರ್ ಜೀವನ್ ಪ್ರಕಾಶ್ ಎಂಬಾತ ವೈಯಕ್ತಿಕವಾಗಿ ನೇಮಕ ಮಾಡಿಕೊಂಡು ಸಂಬಳ ನೀಡುತ್ತಿದ್ದಾನೆ. ಅನಧಿಕೃತ ಡಿ ನೌಕರ ಸುರೇಶ್ ನೇಮಕದ ವಿಚಾರವು ತುಮಕೂರು ಜಿಲ್ಲಾ ಅಧೀಕ್ಷಕರಿಗೆ ಗೊತ್ತೇ ಇಲ್ವಂತೆ. ಸಿಸಿಟಿವಿ ಇಲ್ಲದ ಅಂಚೆ ಕಚೇರಿ. ಅನಧಿಕೃತ ಸಿಬ್ಬಂದಿಯ ನೇಮಕ ಒಂದು ಕಡೆಯಾದರೆ ಕಚೇರಿಯಲ್ಲಿ ಸಿಸಿಟಿವಿಯ ವ್ಯವಸ್ಥೆಯೂ ಇಲ್ಲದಂತಾಗಿದೆ. ರಾತ್ರಿ ಪಾಳ್ಯದಲ್ಲಿ ಕಳ್ಳತನ ಆದರೆ ಅದಕ್ಕೆ ಜವಾಬ್ದಾರಿ ಯಾರು? ಅನಧಿಕೃತ ವ್ಯಕ್ತಿಗಳೇ ತುಂಬಿರುವ ಕಚೇರಿಯಲ್ಲಿ ಸಮಸ್ಯೆ ಸೃಷ್ಟಿಯಾದರೆ ಅದಕ್ಕೆ ಹೊಣೆ ಯಾರ ಹೆಗಲಿಗೆ? ಅಂಚೆ ಇಲಾಖೆಯ ಪ್ರಮುಖರ ಪಾತ್ರವೇನು ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಅಂಚೆ ಕಚೇರಿಯ ನಗದು ಹಣ ಅಥವಾ ದಾಖಲೆಗಳು ಮಾಯವಾದರೆ ಪೋಸ್ಟ್ ಮಾಸ್ಟರ್ ಜೀವನ್ ಪ್ರಕಾಶ್ ಮತ್ತು ಅಂಚೆ ನಿರೀಕ್ಷಕ ಹರ್ಷರವರೇ ನೇರವಾಗಿ ಜವಾಬ್ದಾರಿಯಾಗ್ತಾರೆ. ತುಮಕೂರು ಜಿಲ್ಲಾ ಸಹಾಯಕ ಅಧೀಕ್ಷಕರಾದ ಉಮಾ ಮತ್ತು ಜಿಲ್ಲಾ ಅಧೀಕ್ಷಕರಾದ ಗೋವಿಂದರಾಜು ತಕ್ಷಣ ಸಿಸಿಟಿವಿ ಪರಿಶೀಲನೆ ನಡೆಸಿ ಅನಧಿಕೃತ ನೌಕರನ ನೇಮಕ ಮಾಡಿರುವ ಸಿಬ್ಬಂದಿಯ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ಸುರೇಶ್ ಸರ್, ಇಲ್ಲಿ 6 ತಿಂಗಳು. ನಿನ್ನ ಪ್ರೆಸೆಂಟ್ ಡ್ಯೂಟಿ ಅಲ್ಲಪ್ಪ, ಊರಿಗುಂಟೆ. ಇಲ್ಲೇನು ಮಾಡ್ತಾ ಇದೆಯಾ? ಅದು ಬ್ಯಾಗ್ ಕಟ್ತಾ ಇದ್ದೆ. ಏನಕ್ಕೆ ಬ್ಯಾಗ್ ಕಟ್ತಾ ಇದೆಯಾ ನೀನು? ಯಾರು ಕಟ್ಬೇಕಾದ್ರೆ ಬ್ಯಾಗಲ್ಲಿ? ಸರ್, ಎಷ್ಟು ಗಂಟೆಗೆ ಬ್ಯಾಗ್ ಬರೋದು? ಹಾಂ, ನಿಮ್ಮ ಬಾಸ
ಅಲ್ಲ ಗುರು, ಡೈಲಿ ನೀನೇ ಅಲ್ವಾ ತೆಗೆಯೋದು ಬೀಗ? ಡೈಲಿ ನೀನೇ ಅಲ್ವಾ ಬೀಗ ತೆಗೆಯೋದು? ನಿಮ್ಮ ಬಾಸ್ ಅಲ್ವಾ ತೆಗಿತಾ ಇರೋದು? ಹಾಂ? ಬ್ಯಾಗು? ಹ್ಞೂ ಹ್ಞೂ. ಮತ್ತು ನೀನೇ ತೆಗಿಯೋದಂಗೆ ಆದರೆ? ಹಾಂ? ಹ್ಞೂ. ಏನ್ ಸುಮ್ಮನೆ ಹೋಗೋದು? ಏನೋ ಸುಮ್ಮನೆ ಹೋಗೋದು? ಅವ್ನು ತೆಗಿ, ನಾನು ಹೋಗ್ತೀನಿ. ತೆಗಿ ಅವ್ನ.